ಹಿಂದೂ ಸಂಘಟನೆಗಳು ಹಾಗೂ ಹಿಂದೂ ನಾಯಕರ ವಿರುದ್ಧ ಇಲ್ಲಸಲ್ಲದ ಮಾನಹಾನಿ ಮಾಡುವಂತಹ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದು ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರಿಗೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಮನವಿಯನ್ನು ಸಲ್ಲಿಸಿದ್ದಾರೆ. ಬಜರಂಗ ದಳ ಸಂಘಟನೆ ಸಮಾಜದಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಅಶಕ್ತರಿಗೆ ಶಕ್ತಿಯನ್ನು ತುಂಬುವ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದು ಸಮಾಜದಲ್ಲಿ ಯುವಕರಿಗೆ ಸಂಸ್ಕಾರ ನೀಡುವ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಆಂಜನೇಯ ದೇವರ ಹೆಸರಿನ ಸಂಘಟನೆಯನ್ನ ಕರಾವಳಿ ರಶೀದ್ ಎಂಬ ಟ್ರೋಲ್ ಪೇಜ್ ಮತ್ತು ನಫೀಜ್ ಅಹಮದ್ ಎಂಬ ಪೇಜ್ ಸಾಮಾಜಿಕ ಜಾಲತಾಣದಲ್ಲಿ ಈ ಸಂಘಟನೆಯನ್ನ ಅಶ್ಲೀಲವಾಗಿ ಮತ್ತು ಮಾನಹಾನಿಕಾರಕ ಸುಳ್ಳು ಸುದ್ದಿಯ ವಿಡಿಯೋವನ್ನ ಹಂಚಿದ್ದೂ ಅಲ್ಲದೆ ಬಜರಂಗ ದಳದ ಪ್ರಾಂತ್ಯ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಬಗ್ಗೆ ಅಶ್ಲೀಲವಾಗಿ ಎಡಿಟ್ ಮಾಡಿ ಹಂಚಿ ಅವರ ಮಾನಹಾನಿ ಮಾಡಿದ್ದಾರೆ. ಕಿಡಿಗೇಡಿಗಳು ಇಡೀ ಸಂಘಟನೆಯನ್ನ ಅವಮಾನ ಮಾಡ್ತಾ ಇದ್ದಾರೆ. ಸಂಘಟನೆಯ ಬಗ್ಗೆಯೂ ದ್ವೇಷಪೂರಿತವಾದ ಸಂದೇಶವನ್ನ ನಿರಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಡ್ತಾ ಇದ್ದಾರೆ. ಇದೊಂದು ವ್ಯವಸ್ಥಿತ ಷಡ್ಯಂತ್ರವಾಗಿದ್ದು ಇದಕ್ಕೆ ಕೂಡಲೇ ಕಡಿವಾಣ ಹಾಕಬೇಕೆಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯಾಧ್ಯಕ್ಷ ಎಂಬಿ ಪುರಾಣಿಕ್ ಒತ್ತಾಯ ಮಾಡಿದ್ರು. ಈ ವ್ಯವಸ್ಥಿತ ಕೃತ್ಯದ ಹಿಂದಿರುವವರ ಹಾಗೂ ಈ ವಿಡಿಯೋವನ್ನ ಹಂಚುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕೆಂದು ಪೊಲೀಸ್ ಕಮಿಷನರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭ ಜಿಲ್ಲಾಧ್ಯಕ್ಷ ಗೋಪಾಲ್ ಗುತ್ತರ್, ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ ಮೆಂಡನ್ ಮೊದಲಾದವರು ಇದ್ರು. ಸುಳ್ಳು ಅಂತ ನಮಗೆ ನಮಗೆ 50 ಜನ ಫೋನ್ ಮಾಡ್ತಾರೆ, ನಿಮ್ಮ ಲೀಡರಿಗೆ ವ್ಯಾಪಾರ ಮಾಡ್ತಾರೆ, ಹುಡುಗಿಯರ ವ್ಯಾಪಾರ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂದ್ರೆ ಪರ್ಸನಲಿ ಮಾಡಿ ಕ್ರಮ ಕೈಗೊಂಡು ಅದ್ರ ಬಗ್ಗೆ ನಾನೇ ಅದು ಇವತ್ತು ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಚ್ಚಾಗಿದೆ, ನಡೀತಾ ಇದೆ. ನಮಗೆ ಒಂದು ಅನಿಸ್ತಾ ಇದೆ, ಇದಕ್ಕೆ ಏನಾದರೂ ರಾಜಕೀಯ ಪ್ರೇರಣೆ ಇದೆಯಾ ಬೇರೆ ಎನ್ನತಕ್ಕಂಥ ಒಂದು ಸಂಶಯ ಬರಲಿಕ್ಕೆ ಶುರುವಾಗಿದೆ. ನಾವು ಹೇಳೋದಿಲ್ಲ ನಿಖರವಾಗಿ, ಆದರೆ ಅಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಇದು ಯಾಕೆಂತಂದರೆ ನಾವು ಯಾವಾಗಲೂ ಹಿಂದೂಗಳು ನಾವು ಶಾಂತಿ ಪ್ರಿಯರು, ಅಶಾಂತಿಯನ್ನು ನಾವು ಬಯಸುವುದಿಲ್ಲ. ಅದರ ಜೊತೆಗೆ ಅದು ನಮ್ಮ ಒಂದು ದೌರ್ಬಲ್ಯ ಆಗಬಾರ್ದು, ವೀಕ್ನೆಸ್ ಅಂತ ಆಗಬಾರ್ದು. ಅದಕ್ಕೋಸ್ಕರ ನಮ್ಮ ಹಿರಿಯರಲ್ಲಿ ಅದು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ, ನಮ್ಮ ತರುಣರ ನಮ್ಮ ಯುವಕರ ತಾಳ್ಮೆಗೂ ಒಂದು ಮಿತಿ ಇರ್ತದೆ. ಆ ಕಟ್ಟೆ ಒಡೆಯುವ ಮೊದಲು ದಯವಿಟ್ಟು ಇದನ್ನು ತಡೆಯುವಲ್ಲಿ ನೀವು ಕೆಲಸ ಮಾಡಬೇಕು, ಅದನ್ನು ತಡೆ ಹಿಡಿಬೇಕು ಎನ್ನುವಂಥ ಒಂದು ವಿಚಾರವನ್ನು ಹೇಳಿ